ನಾನು ಹರ್ಷಿತಾ. ಕಾರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಶಾಸಕಿಗೆ ವಂಚಿಸಿ ಹಣ ಪಡೆದ ಆರೋಪಿ ಪೊಲೀಸ್ ಬಲೆಗೆ. ಕಾರವಾರ. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ವೇಷದಲ್ಲಿ ಸಾಮಾನ್ಯ ಜನರನ್ನ ವಂಚಿಸುವ ಪ್ರಕರಣಗಳು ಒಂದೆಡೆಯಾದರೆ, ಶಾಸಕರಿಗೆ ಸುಳ್ಳು ಹೇಳಿ ವಂಚಿಸಿ ಹಣ ಪಡೆದಿದ್ದ ಆರೋಪಿಯನ್ನು ಇಂದು ಪೊಲೀಸರು ಪತ್ತೆ ಹಚ್ಚಿರುವ ಘಟನೆ ವರದಿಯಾಗಿದೆ. ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಅವರ ಬಳಿ ಶಾಸಕ ಎನ್ ಮಹೇಶ್ ಅವರ ಆಪ್ತ ಸಹಾಯಕ ಎಂದು ಸುಳ್ಳು ಹೇಳಿ 50,000 ರೂಪಾಯಿ ಹಣ ಪಡೆದು ಮೋಸ ಮಾಡಿದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಮನಗರದ ಕನಕಪುರ ತಾಲೂಕಿನ ದೊಡ್ಡಮಳಲವಾಡಿ ಗ್ರಾಮದ ಸಚಿನ್ ಗೌಡ ಎಂಬಾತ ಈತ ಮೊದಲು ಶಾಸಕಿ ರೂಪಾಲಿ ನಾಯ್ಕ್ ಅವರಿಗೆ ದೂರವಾಣಿ ಕರೆ ಮಾಡಿ ಶಾಸಕ ಎನ್ ಮಹೇಶ್ ಅವರ ಪಿಎಂ ಎಂಬುದಾಗಿ ಹೇಳಿ ಅರ್ಜೆಂಟಾಗಿ 50,000 ರೂಪಾಯಿ ಹಣ ಕೊಡುವಂತೆ ಹೇಳಿದ್ದಾನೆ. ಸ್ನೇಹಿತನ ಬ್ಯಾಂಕ್ ಖಾತೆ ನಂಬರ್ ಮೆಸೇಜ್ ಮಾಡಿ ಅದಕ್ಕೆ ಹಣ ಹಾಕಿಸಿಕೊಂಡಿದ್ದಾನೆ. ಇದಾದ ಬಳಿಕ ಸ್ನೇಹಿತ ಮಹೇಶ್ಗೆ 1,000 ರೂಪಾಯಿ ಕೊಟ್ಟು 49,000 ತೆಗೆದುಕೊಂಡಿದ್ದಾನೆ ಎನ್ನಲಾಗಿದೆ. ಆದರೆ ಈ ಘಟನೆ ನಡೆದ ಬಳಿಕ ಶಾಸಕ ಎನ್ ಮಹೇಶ್ ಮತ್ತು ಶಾಸಕಿ ರೂಪಾಲಿ ನಾಯ್ಕ್ ಬೆಂಗಳೂರಿನಲ್ಲಿ ಮುಖಾಮುಖಿ ಭೇಟಿಯಾದಾಗ ಈ ಹಣ ಕೇಳಿದ ವಿಚಾರ ಚರ್ಚಿತವಾಗಿದೆ. ಈ ವೇಳೆ ಶಾಸಕ ಮಹೇಶ ಪಿಎ ಮಹಾದೇವಸ್ವಾಮಿ ದೂರು ಕೊಟ್ಟಿದ್ದು, ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಶಾಸಕರಿಗೆ ವಂಚಿಸಿ ಹೊರಟವನು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.